ಸೋಮವಾರ ಮಧ್ಯಾಹ್ನ ಮಟ್ಟಾಂಶಿರಿಯ ಬಳಿ ನಡೆದ ವಾಹನ ಅಪಘಾತದಲ್ಲಿ ಗಾಯಗೊಂಡ 62 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಕಾಞಂಗಾಡಿನ ಕೊವ್ವಾಲಾಳಿ ಮಾನ್ಯಾಟ ವಿಷ್ಣುಮೂರ್ತಿ ದೇವಸ್ಥಾನದ ಬಳಿ ನಿವಾಸಿ ನಫೀಸಾ ಸಾವನ್ನಪ್ಪಿದ ದುರ್ದೈವಿ. ಅಪಘಾತದಲ್ಲಿ ತೀವ್ರ ಗಾಯಗೊಂಡ ಅವರನ್ನು ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಸಂಭವಿಸಿದೆ. ಅಪಘಾತದಲ್ಲಿ ಗಾಯಗೊಂಡ ಇತರ 4 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಮ್ಮ ಅಳಿಯನ ತಂದೆಯನ್ನು ಭೇಟಿಯಾಗಿ ಸಂಬಂಧಿಕರೊಂದಿಗೆ ವಾಪಸ್ ಬರುತ್ತಿರುವ ದಾರಿ ಮಧ್ಯೆ ಕುಂಬಳಶಿರಿಯ ಸಮೀಪ ಅಪಘಾತ ಸಂಭವಿಸಿದೆ. ನಫೀಸಾ ಅವರು ದಿವಂಗತ ಅಬುಬಕರ್ ಎಂಬುವರ ಪತ್ನಿಯಾಗಿದ್ದಾರೆ.